ಉಡುಪಿಯಲ್ಲಿ ಆರಂಭವಾದ ಹಿಜಾಬ್ ವಿವಾದ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿದ್ದು, ಹಿಜಾಬ್ ಹಕ್ಕಿಗಾಗಿ ಒತ್ತಾಯ ಮಾಡಿದ್ದ ವಿದ್ಯಾರ್ಥಿನಿಯರಿಗೆ ಬೆದರಿಕೆ ಕರೆಗಳು ಬಂದಿರುವುದು ವರದಿಯಾಗಿತ್ತು. ಈ ನಡುವೆ ಸಾರ್ವಜನಿಕ ಸ್ಥಳಗಳಲ್ಲಿ ಮುಸ್ಲಿಂ ಸಮುದಾಯದ ಹೆಣ್ಣು ಮಕ್ಕಳು ಬುರ್ಕಾ ಹಾಕಿಕೊಂಡು ಬರಬಾರದು ಎಂದು ತಮ್ಮದೇ ಸಮುದಾಯದ ಹೆಣ್ಣು ಮಕ್ಕಳಿಗೆ ಬೆದರಿಕೆ ಹಾಕಿರುವ ಪ್ರಕರಣ ವರದಿಯಾಗಿದೆ. ಈ ಕುರಿತು ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದು, ಸಾರ್ವಜನಿಕ ಸ್ಥಳಗಳಲ್ಲಿ ಮುಸ್ಲಿಂ ಸಮುದಾಯದ ಹೆಣ್ಣು ಮಕ್ಕಳು ಬುರ್ಕಾ ಹಾಕಿಕೊಂಡು ಬರಬಾರದು, ಇದು ನಮ್ಮ ಧರ್ಮದ ಆಚರಣೆಗೆ ವಿರೋಧ. ಈ ಕುರಿತು ಹೆಣ್ಣು ಮಕ್ಕಳ ಪೋಷಕರು ಸೂಕ್ತ ಕ್ರಮವನ್ನು ಕೈಗೊಳ್ಳಿ, ಇಲ್ಲವಾದಲ್ಲಿ ನಾವೇ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತದೆ ಎಂದು ತಮ್ಮದೇ ಸಮುದಾಯದ ಹೆಣ್ಣು ಮಕ್ಕಳಿಗೆ ಬೆದರಿಕೆ ಹಾಕಿರುವಂತಹ ಪ್ರಕರಣ ವರದಿಯಾಗಿದೆ. ಮುಸ್ಲಿಂ ಡಿಫೆನ್ಸ್ ಫೋರ್ಸ್ ಎಂಬ ವಾಟ್ಸಪ್ ಗ್ರೂಪ್ನಿಂದ ಈ ಬೆದರಿಕೆ ಬಂದಿದೆ. ಜೊತೆಗೆ ಹಿಜಾಬ್ ಪರವಾಗಿ ಮಾತನಾಡಿರುವಂತಹ ಯುವತಿಗೆ ಬೆದರಿಕೆ ಒಡ್ಡಿರುವ ಕುರಿತು ಪಾಂಡೇಶ್ವರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಚಾರ ಬಹಳಷ್ಟು ವೈರಲ್ ಆಗ್ತಾ ಇದೆ. ಇವೆಲ್ಲ ಪ್ರಕರಣಗಳ ಕುರಿತಾಗಿ ವರದಿಯನ್ನ ತರಿಸಿಕೊಳ್ಳಲಾಗ್ತಾ ಇದ್ದು, ಸೂಕ್ತ ಕಾನೂನು ಕ್ರಮವನ್ನ ಕೈಗೊಳ್ಳಲಾಗುತ್ತದೆ ಎಂದರು. ಈ ಕೆಲಸ ನೀವು ಮಾಡಬೇಕು ಅನ್ನೋ ರೀತಿ ಅಂದ್ರೆ ಬಹಳ ಸ್ಪಷ್ಟವಾಗಿ ನಾನು ಹೇಳ್ತೀನಿ, ಅದರಲ್ಲಿ ಎಜುಕೇಶನ್ ಇಲ್ಲ. ಒಂದು ಮುಸ್ಲಿಂ ಸಮುದಾಯದ ಹೆಣ್ಮಕ್ಳು ಬುರ್ಕಾ ಹಾಕೊಂಡು ಸಾರ್ವಜನಿಕ ಸ್ಥಳಗಳನ್ನು ಬರಬಾರ್ದು, ಬರೋದನ್ನ ತಮ್ಮ ಪೋಷಕರು ಪ್ರಿವೆಂಟ್ ಮಾಡಬೇಕು. ಇಲ್ಲ ಅಂತಂದ್ರೆ ಆ ಪ್ರಿವೆಂಟ್ ಮಾಡುವಂಥ ಕೆಲಸನ ನಾವು ಮಾಡ್ತೀವಿ ಅಂತಂದು ತಮ್ಮದೇ ಧರ್ಮದ ಯುವತಿಯರಿಗೆ ಬೆದರಿಕೆ ಹಾಕುವಂಥ ಒಂದು ಕೆಲಸ ಮಾಡುವಂಥ ನಮ್ಮ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗಲ್ಲಿ ಕೂಡ ಕಂಡು ಬಂದಿದೆ. ಮತ್ತು ಸಾಕಷ್ಟು ಮಾಧ್ಯಮ ಸಾಮಾಜಿಕ ಜಾಲತಾಣಗಳಲ್ಲಿ ಇದು ತುಂಬ ವೈರಲ್ ಆಗಿದೆ. ಈ ಬಗ್ಗೆ ನಾನು ವರದಿಯನ್ನು ತಗೋತಾ ಇದ್ದೀನಿ. ನಂತರ ಅಗತ್ಯ ಕಾನೂನು ಕ್ರಮವನ್ನು ಕೂಡ ಕೈಗೊಳ್ಳಲಿಕ್ಕೆ ನಾವು ಕ್ರಮ ತಗೊಳ್ತೀವಿ. ನಿರ್ದಿಷ್ಟ ಯಾವ ಸಂಘಟನೆಯಿಂದ ಇದು ಬಂದಿತ್ತ ಅಥವಾ ರ್ಯಾಂಡಮ್ ಆಗಿ ಏನು ಹೇಳ್ತಾರೆ, MDF ಮುಸ್ಲಿಂ ಡಿಫೆನ್ಸ್ ಫೋರ್ಸ್ ಅಂತಂದು ಒಂದು ವಾಟ್ಸಪ್ ಗ್ರೂಪನ್ನು ಹಾಕ್ಕೊಂಡು ಅದರಲ್ಲಿ 133 ಜನ ಮೆಂಬರ್ಸ್ ಇದ್ದಾರೆ ಅನ್ನೋಂಥದ್ದು ನಮಗೆ ತಿಳಿದು ಬಂದಿದೆ. ಅವ್ರು ಹೇಳುವಂಥದ್ದು ಬುರ್ಕಾ ಮತ್ತು ಬೇರೆ ಬೇರೆ ಅವ್ರದ್ದೇನು ಬುರ್ಕಾ ಹಾಕ್ಕೊಂಡು ಸಾರ್ವಜನಿಕ ಸ್ಥಳಗಳಲ್ಲಿ ಓಡಾಡ್ತೀರಿ ಮತ್ತು ಮಾಲ್ಗಳಲ್ಲಿ ಓಡಾಡ್ತೀರಿ, ಇದು ನಮ್ಮ ಆಚರಣೆಗೆ ವಿರೋಧ ಅನ್ನೋ ರೀತಿಯಲ್ಲಿ. ಮತ್ತು ಇನ್ನು ಬೇರೆ ಬೇರೆ ವಿಚಾರಗಳಿದೆ ಅದರಲ್ಲಿ, ಕೇವಲ ಇದೊಂದು ವಿಚಾರ ಅಲ್ಲ. ಇದೊಂದು ವಿಚಾರ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರುವಂಥದ್ದು. ಬಟ್ ಅದು ಹೊರತುಪಡಿಸಿ ಕೂಡ ಸಾಕಷ್ಟು ಅಬ್ಜೆಕ್ಷನಬಲ್ ಕಂಟೆಂಟ್ ಇದೆ. ಅದನ್ನು ನಾವು ಪರಿಶೀಲನೆ ಮಾಡಿ ವರದಿ ಕೊಡಲಿಕ್ಕೆ ನಮ್ಮ DCP ಅವರು ಸೂಚನೆ ನೀಡಿದ್ದೀವಿ. ನಂತರ ಲೀಗಲ್ ಒಪಿನಿಯನ್ ತಗೊಂಡು ಅವಶ್ಯಕತೆ ಇತ್ತು ಅಂತಂದರೆ ಅಗತ್ಯ ಕಾನೂನು ಕ್ರಮ ಕೂಡ ಕೈಗೊಳ್ಳಬೇಕು. ಹೌದು,